ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಹಿಂದೂ ಸಂಪ್ರದಾಯದ ಪ್ರಕಾರ ಸತ್ತ ವ್ಯಕ್ತಿಯ ಶವವನ್ನು ಚಿತೆಯಲ್ಲಿಟ್ಟು ಉರಿಸುತ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನವಜಾತ ಶಿಶುಗಳು ಮರಣ ಹೊಂದಿದರೆ ಶಿಶುವಿನ ಶವವನ್ನು ಉರಿಸದೆ ಭೂಮಿಯಲ್ಲಿ ಗುಂಡಿ ತೋಡಿ ಹೂಳುತ್ತಾರೆ ಯಾಕೆ ಎನ್ನುವ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಸಂಪ್ರದಾಯದ ಪ್ರಕಾರ ಶವವನ್ನು ಚಿತೆಯಲ್ಲಿಟ್ಟು ಉರಿಸುತ್ತಾರೆ. ಇದಕ್ಕೆ ಉತ್ತರ ಹುಡುಕುತ್ತಾ ಹೋದಾಗ ಗರುಡ ಪುರಾಣದಲ್ಲಿ ನಮಗೆ ಸಿಗುವ ಉತ್ತರ, ಆತ್ಮವು ತನ್ನ ದೇಹದ ಮೇಲೆ ವ್ಯಾಮೋಹ ಹೊಂದಿರುವುದರಿಂದ ದೇಹದಿಂದ ಹೊರಹೋದ ಆತ್ಮವು ಪುನಃ ದೇಹವನ್ನು ಪ್ರವೇಶ ಮಾಡಬಾರದೆನ್ನುವ ಕಾರಣಕ್ಕಾಗಿ ಮೃತ ದೇಹವನ್ನು ಉರಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಅಗ್ನಿಯನ್ನು ಸ್ವರ್ಗ ಅಥವಾ ನರಕದ ಪ್ರವೇಶ ಮಾಡುವ ದ್ವಾರ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು 2 ವರ್ಷಕ್ಕೂ ಕಡಿಮೆ ವಯಸ್ಸಿನ ಮಕ್ಕಳ ಹಾಗೂ ನವಜಾತ ಶಿಶುವಿನ ಮೃತ ದೇಹವನ್ನು ಸುಡುವ ಬದಲು ಮಣ್ಣಲ್ಲಿ ಗುಂಡಿ ತೋಡಿ ದಫನ ಮಾಡುತ್ತಾರೆ. ಇದಕ್ಕೆ ಕಾರಣ ನವಜಾತ ಶಿಶುಗಳ ಆತ್ಮಕ್ಕೆ ಯಾವುದೇ ರೀತಿಯ ವ್ಯಾಮೋಹ ಇಲ್ಲದೆ ತಮ್ಮ ದೇಹವನ್ನು ಬಹಳ ಸುಲಭವಾಗಿ ತ್ಯಜಿಸುವ ಕಾರಣ ಹಾಗೂ ಆ ಆತ್ಮಕ್ಕೆ ದೇಹದ ವ್ಯಾಮೋಹವಿಲ್ಲದಿರುವುದರಿಂದ ತ್ಯಜಿಸಿದ ದೇಹವನ್ನು ಪುನಃ ಸೇರಿಕೊಳ್ಳುವುದಿಲ್ಲ. ದಫನ ಮಾಡಿದ ಜಾಗವನ್ನು ತೀರ್ಥ ಪ್ರೋಕ್ಷಣೆ ಮಾಡಿ ಶುದ್ಧ ಮಾಡಿ ಆ ಜಾಗದಲ್ಲಿ ತುಳಸಿ ಗಿಡವನ್ನು ನೆಡಬೇಕು. ತುಳಸಿ ಇರುವ ಜಾಗದಲ್ಲಿ ಹರಿ ತಾನಾಗಿಯೇ ಬಂದು ನೆಲೆಸುವ ಕಾರಣ ಆ ಆತ್ಮಕ್ಕೆ ಬಹಳ ಬೇಗನೆ ಮೋಕ್ಷ ಸಿಗಲಿದೆಯಂತೆ. ನವಜಾತ ಶಿಶುಗಳ ಶ್ರಾದ್ದ ಕಾರ್ಯವನ್ನು ಮಾಡಲಾಗುವುದಿಲ್ಲ. ಅದರ ಬದಲಿಗೆ ಆ ಶಿಶುವಿನ ನೆನಪಿನಲ್ಲಿ ಆ ಶಿಶುವಿನ ತಂದೆ ತಾಯಿ ಸಣ್ಣ ಸಣ್ಣ ಮಕ್ಕಳಿಗೆ ಹಾಲು ದಾನ ಮಾಡಬೇಕು ಹಾಗೂ ಆ ಮೃತ ಶಿಶುವಿನ ನೆನಪಿನಲ್ಲಿ ವಸ್ತ್ರ ದಾನ ಮಾಡಬೇಕು. ಎಷ್ಟು ದಾನ ಮಾಡುತ್ತಾರೋ ಅಷ್ಟು ಬೇಗ ಆ ಶಿಶುವಿನ ಆತ್ಮಕ್ಕೆ ಬೇರೆ ದೇಹ ಪ್ರಾಪ್ತವಾಗುತ್ತದೆಯಂತೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.